ಪ್ರಾಸ್ತಾವಿಕದ ಪಾತ್ರ ನಂಚಿನ ಅರ್ಧವಾಸಿ ಯಾರು ಪಾತ್ರ ವಿಷಯ ಬಂದಿರ ಅದೇನು ಬೇರೆ ಬಾರಿ ಕಮ್ಮಿ ಅಲ್ಲ ತನ್ನ ತುಂಟು ಮಾತಾಡ ಅರ್ಥ ಹೆಂಗ್ ಗೊತ್ತಿದ್ದೆ ಬೊಳಂಜ ಅವ್ರ ಹೊಂಡೆ ನಾನು 34 ವರ್ಷ ತುಂಬು ಮೂರೊಂದು ರಡ್ಡೆ ಕಾಲು ವರ್ಷ ರಿಪೋರ್ಟ್ ಓದಿತ್ತೆ ಓಲು ಬೆಳಿತಾ ಇದ್ದು 89ನೇ ಇಸ್ವಿ ಇರುತ್ತೆ 91ನೇ ಇಸ್ವಿದ ಆರಂಭ ಮುಟ್ಟ ಆ ಸಂದರ್ಭಗಳು ಬೊಳಂಜಗೆ ಬರೋದಿತ್ತೆ ಸ್ವಲ್ಪ ಬೆಳ್ತಂಗಡಿ ತಾಲೂಕದ 81 ಗ್ರಾಮಗಳು ತಿರ್ಕೊಂಡಿದ್ದ ಬೊಕ್ಕಲ ಒಂದು ಸಂಬಂಧ ಇತ್ತೆಲ್ಲ ನಡೆ ಪೋಂಡಲ್ಲ ವಾಪಸ್ 91ನೇ ಇಸ್ವಿ ಸುಳ್ಳ ಪೋಂಡಲ್ಲ 96ನೇ ಇಸ್ವಿದ ಬೊಕ್ಕ ಮತ್ತು ಕೂಡ ಈಗ ಬೊಳಂಜದ ಸಂಪರ್ಕ ಜಾಸ್ತಿ ದಾಯಿ ಹೊಂಡ ಎನ್ನ ಬಡದಿನ ಅಕ್ಕ ಮೂಲಿಗೆ ಬೊಳಂಜಾಡಿಗೆ ಅಂಚೆ ಏಪ್ರಿಲ್ ಬರ್ತದೆ ಅಪಗರದಿಂಚಿ ನಮ್ಮ ಸಿದ್ಧವಟ್ಟಿಗೆ ಬೊಳಂಜಾಡಿ ನಮ್ಮ ಕೃಷ್ಣ ಬಣ್ಣೆ ನಮ್ಮ ಏಜೆಂಟ್ ರಾಜತ್ತಿನಾರೆ ಆರನ ಸಂಪರ್ಕ ಪ್ರತಿ ಸತಿ ನಾವು ಹೊಡಿತೇನೆ ಅವು ಪಾಸದ ಕಾಯ್ಬುಕ್ ಪಾಸದ ಕಾಯ್ಬುಕ್ ಉದ್ಘಾಟನೆ ಆಯ್ಕೊಟ್ಟು ಉದ್ಘಾಟನೆ ನಾ ಪಾಸ ಅಂಚ 86ನೇ ಇಸ್ವಿ ಅಕ್ಟೋಬರ್ ತಿಂಗಳು ಬೆಳ್ತಂಗಡ್ಡ ಸುದ್ದಿಗಳ ಪೇಪರ್ ಆರಂಭ ಆದ್ಮೇಲೆ 1 ವರ್ಷ ತುಂಬು 85ನೇ ಇಸ್ವಿ ಆಗಸ್ಟ್ 86ಕ್ಕೆ ಸುಳ್ಯದ ಸುದ್ದಿ ಪೇಪರ್ ಆರಂಭ ಉದ್ಘಾಟನೆ ಪುತ್ತೂರು ಅಂದ್ರೆ ಸುಳ್ಯದ ಸುದ್ದಿ ಪೇಪರ್ ಪುತ್ತೂರದ ಡೆವಲಪ್ ಬ್ಯಾಂಕ್ ಉದ್ಘಾಟನೆ ಆಗಿ 40 ವರ್ಷದ ಗಾದೆ ಪ್ರಯಾಣ ಒಂದು ಅವು ಒಂದು ಅದ್ಭುತವಾದ ಒಂದು ಕತೆ ಒಂದು ಇತಿಹಾಸ ಡಾಕ್ಟರ್ ಬಗ್ಗೆ ಮುಂಚಿ ಪಾತ್ರ ಪಂಡಿತ ಮುಂದುವರಿಸೋದು ಡಾಕ್ಟರ್ ಪತ್ರಕರ್ತರ ಅದು ಇದಕ್ಕೆ ಬರೋದು ನಮ್ಮದು ಭರ್ತಿ ಆಗ್ತದೆ MBBS ಮಾಡ್ತದೆ ದಾವಣಗೆರೆ ಬಾಪೂಜಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತದೆ ಆರು ಪುತ್ತೂರು ಬರ್ತದೆ ಪತ್ರ ಆಸ್ಪತ್ರೆ ಅದಕ್ಕ ಸುಳ್ಯಡಿ KFDC ಆಸ್ಪತ್ರೆ ಮೂರು ಮಾದ ಡಾಕ್ಟರ್ ಆಗಿ ಒಟ್ಟಿಗೆ 6ನೇ ಸ್ವಂತ ನರ್ಸಿಂಗ್ ಹೋಮ್ ಮಾಡ್ತಾರೆ 80ನೇ ಇಸ್ವಿ ನರ್ಸಿಂಗ್ ಹೋಮ್ ಗಾಯತ್ರಿ ನರ್ಸಿಂಗ್ ಹೋಮ್ ಮಾಡಿದ್ರೆ ನರ್ಸಿಂಗ್ ಹೋಮ್ ಮಾಡ್ತದೆ ಅವರು ಸುಳ್ಯದ ಆ ನರ್ಸಿಂಗ್ ಹೋಮ್ ಮುಟ್ಲ ಖಾಲಿ ಪೇಷಂಟ್ ಮಕ್ಕಳಿಗೆ ಮತ್ತೆ ಬರ್ತೀನಿ ಮಾತ್ರ ಇರ್ತೀವಿ ಆ ನರ್ಸಿಂಗ್ ಹೋಮ್ ಬರೀತಿ ಒಂದು ಕ್ರೀಡಾಂಗಣ ಮಾಡಿರ್ತಾರೆ ಒಂದು ನೆಟ್ಟಿ ಕಟ್ಟದೆ ಪೇಷಂಟ್ ಮಕ್ಕಳಿಗೆ ಗೊಬ್ಬರ ಸಾಧಾರಣ ಪೇಷಂಟ್ ಪ್ರಕೃತಿ ಟೆಸ್ಟ್ ಮಾಡಿಟ್ಟು ಡಾಕ್ಟರ್ ಚಮಂತಂಡ ಈ ಪೇಷಂಟ್ ನಿನ್ನ ಆರೋಗ್ಯ ವೃದ್ಧಿಯಾಗುತ್ತಾಗ ಈ ಬಯ್ಯದ 4 ಗಂಟೆದ ದುಂಬು ಇದು ಗೊಬ್ಬರು ನಿನ್ನ ಶಕ್ತಿ ಸಂಚಯ ಆಗಬೇಕು ಅಂಚಿನ ವ್ಯವಸ್ಥೆ ಮಾತ್ರ ಡಾಕ್ಟರ್ ಅವು ಮಾತ್ರ ಅವಾಗ ಅವ್ರಿಗೆ ಲ್ಯಾಬ್ರೇಟರಿ ಸ್ಕೂಟರ್ ಆ ಸ್ಕೂಟರ್ ಸುಳ್ಯ ತಾಲೂಕು ಅವಾಗ ಸಂಘ ಮಾತ್ರ ಇಚ್ಚಾಗ ಪ್ರತಿ ತೋಡು ಅದನ್ನ ದಾಟದ ಬೇರೆ ಬಣ್ಣ ಅವ್ರ ಮನೆಯಲ್ಲಿ ಅರಗಡೆ ಮಾತ್ರ ಹೋಗಿ ಅಂಚಿನಲ್ಲಿ ಕೂಡ ಒಂದು ಹೆಲ್ತ್ ಕ್ಯಾಂಪ್ ಪ್ರತಿ ಹನ್ನೆರಡು ಮಾತ್ರ ಇರ್ತೇವೆ ಇಂಚಿನ ಮತ್ತೊಂದು ಸಂದರ್ಭದಲ್ಲಿ ಸುಳ್ಯಕ್ಕೆ ಟೌನ್ದ ನೀರು ಅವಾಗ ಸುಳ್ಯ ಪುರಸಭೆ ಆಗುತ್ತದೆ ಆ ನೀರು ಬರ್ತದೆ ಪಂಚಾಯತ್ ನೀರು ಅವು ಶುದ್ಧ ನೀರು ಕೊಡೋದು ಈ ನೀರಿಂದು ಕಂಟಾಮಿನೇಟೆಡ್ ದೂರು ಅದನ್ನ ಮಣ್ಣು ಅದನ್ನ ಫೀಕಲ್ ಕಂಟಾಮಿನೇಟೆಡ್ ಅಂತಾರೆ ಮಲಮಿಸುವುದು ಅಂದ್ರೆ ಶುದ್ಧೀಕರಣ ಮಕ್ಕಳ ನೀರು ಕೊಡ ಇದಕ್ಕೆ ಆರೋಗ್ಯಕ್ಕೆ ಹಾಗೆ ಅದಕ್ಕೆ ಶುದ್ಧೀಕರಣ ಕೊಡೋದು ಮದ್ದು ಕೊಡೋದು ಅಂತ ಅಭಿಯಾನ ಜಾಗೃತಿ ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಒಂದು ವಿರೋಧ ಪತ್ರ ಅದನ್ನ ಚೂರು ವಿರೋಧ ಬರ್ತಾರೆ ವಿರೋಧ ಪತ್ರ ಗೊತ್ತಾಗುತ್ತೆ ಏನಾಗಲ ಒಂದು ಡಾಕ್ಟರ್ ಒಂದು ಯೋಚನೆ ಮಾಡಿದಾಗ 100 ಶಕ್ತಿ ಯೋಚನೆ ಮತ್ತು ಕೆಲಸ ಜಪ್ಪಬೇಕು ಅದಕ್ಕೆ ಏನಾದ್ರು ವಿರೋಧ ಸಂಬಂಧ ಆಯ್ಕೊಂಡ್ರೆ ಬೇರೆ ಜಾಸ್ತಿ ಛಲ ಮಾಡ್ತಾರೆ ಕೆಲವು ಜನ ಪುರಜಾಪ ವಿರೋಧ ಪುರಜಾಪ ಅಂತ ಬೇರೆ ಛಲ ಜಾಸ್ತಿ ಅಲ್ಲ ಅದು ದಾಯಿ ಮೇಲೆ ಕನ್ವಿನ್ಸ್ ಮಾಡ್ತಾರೆ ಸುತ್ತದಲ್ಲಿ ವಾದ ಕನ್ವಿನ್ಸ್ ಮಾಡ್ತಾರೆ ಒಂಜಿ 100 ಕಿಲೋಮೀಟರ್ ಹೋಗ್ತಿನಾಗ 25 ಕಿಲೋಮೀಟರ್ ಸ್ಪೀಡ್ ಸ್ಟಾರ್ಟ್ ಮಾಡ್ತಾರೆ ಅಂಚಿನ ಒಂದು ಗುಣ ಅನಿರ್ದಿಂಚ ಇತ್ತಿನ 84 ವರ್ಷ ಅವೇ ಗುಣ ಉಂಟಾಗ ಅಂಚಿನ ಒಂದು ವ್ಯಕ್ತಿ ಅವರು ಈ ನೀರಿನ ವಿಚಾರಕ್ಕೆ ಹೋರಾಟ ಆರಂಭ ಮಾಡ್ತಾರೆ ಆರಾಮ ಸ್ವಂತ ಭಾರಿ ಸಂಬಂಧಿತ ಸಂಬಂಧಗಳಿಗೆ ಪಂಚಾಯತ್ ತಿನ್ನವ ಅವರ ಹೋರಾಟ ಮಾಡ್ತಾರೆ ಅದರ ಪರಿಣಾಮವಾಗಿ ಸುಳ್ಯಡೆ ಶುದ್ಧ ನೀರು ಕುಡಿಯುವ ನೀರು ಘಟಕ ಶುದ್ಧೀಕರಣ ಘಟಕ ಅಲ್ಲಿ ಮಂಜೂರಾತಿ ಬಗ್ಗೆ ಪ್ರಕ್ರಿಯೆ ಆಗ್ತದೆ 5 ಮುಖ ಬಳಕೆದಾರ ವೇದಿಕೆ ಆರಂಭ ಆಗ್ತದೆ ಆ ಬಳಕೆದಾರ ವೇದಿಕೆ ಪ್ರತಿ ಊರು ಬೇರೆ ಭಾಷಾ ಪ್ರತಿ ಜನಗಳಿಗೆ ಜಾಗೃತಿ ಮಾಡೋಣ ಆ ಜಾಗೃತಿ ಮಾಡಿ ಕರಪತ್ರ ಪ್ರಿಂಟ್ ಮಾಡ್ತೇವೆ ಸಾಕೋಣ ಇಂಚಿನ ಮತ್ತೊಂದು ಬರ್ತಿದ್ರು 5 ಮುಖ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದರ್ಭ ಆಗ್ತದೆ ಆ ಒಂದು ಬಹಳ ಭಾರಿ ಭ್ರಷ್ಟಾಚಾರ ಏನು ಮೂಲಭೂತವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ 85ನೇ ಇಸ್ವಿ ಜನವರಿ 15ನೇ ತಾರೀಕು ಜಾತ್ರೆ ಆಗಿ ಮೊದಲ ಭ್ರಷ್ಟಾಚಾರ ಜಾತ್ರೆ ಓಟ್ ಮಾಡ್ತಾರೆ
ఆయన ಜನಗಳು ಓಟ್ ಮಾಡ್ತೀರಿ, ಓಟ್ ಮಾಡಿದ ಲೆಕ್ಕ ಒಂದು ಮೂಲಕ SI ಕಾಂಬಳೆ ಮೊದಲ ಭ್ರಷ್ಟಾಚಾರ ಜನಕ್ಕೆಲ್ಲ ಓಟ್ ಆಯ್ಕೆ ಕಾಂಬಳೆ SI ಜನ ಸೇರಿದ್ರು, ಮತ್ತೆ 120 ಜನ ಸೇರ್ತಾರೆ ಒಬ್ಬರ ರಾಷ್ಟ್ರಗಳು అయితే భద్రావతికి SI అటువంటి అందించారు పోలీసులు అక్కడ ఏంటంటే మళ్ళా భ్రష్టాచారం SI వాళ్ళని కొంచెం ಘೋಷಣೆ ಪತ್ರಿಕೆ ಮಾಡ್ತಾರೆ, ಪತ್ರಿಕೆ ಗೊತ್ತಾದ పేరండి. అయితే పరిణామంలో పోలీసు ఇలాఖೆ ರಿವೆಂಜ್ ಗತ್ತಂತ ಸ್ಟಾರ್ಟ್ ಮಾಡಿದ್ರು. ಆ ರಿವೆಂಜ್ ಗತ್ತಂತ ಸ್ಟಾರ್ಟ್ ಮಾಡಿದಾಗ ಚುನಾವಣೆ ಘೋಷಣೆ ಆಗಿದೆ. ರಾಮಕೃಷ್ಣ ಪ್ರಜ್ಞೆ ಹೊಂದಿದ 25 ಚುನಾವಣೆ. ಆ ಚುನಾವಣೆ ಬೇರೆ 4 ಟಿಕೆಟ್ ಕಂಟೆಸ್ಟ್ ಮಾಡ್ತಾರೆ. ಬಸವನಗುಡಿ ರಾಮಕೃಷ್ಣ ಎದುರು, ಸ್ವರಬಡ ಬಂಗಾರಪ್ಪನ ಎದುರು, ಕಾರ್ಕಂಡಿ ವೀರಪ್ಪ ಎದುರು, ఒక పుత్తూరు 4 ಟಿಕೆಟ್ ಕಂಟೆಸ್ಟ್ ಮಾಡ್ತಾರೆ. ಚುನಾವಣೆ ಕಳೆದ దాదాపు పత్రిక ಮಾಡ್ತಿದ್ದೆ ಜನಜಾಗೃತಿಗೆ ದೃಷ್ಟಿ ಅಪ್ಪಗ ಸುದ್ದಿ ಬಿಡುಗಡೆ ಪೇಪರ್ 85 ಇಸ್ವಿ ಆರಂಭ. ಇದು ಸುದ್ದಿ ಪೇಪರ್ ದುಡ್ಡಾದ ಕಾರಣ ಮಾತ್ರ ಸಂಕ್ಷಿಪ್ತವಾದ ಬಣ್ಣ 5 ಮುಖ ಪೇಪರ್ 1 ವರ್ಷ ಕಳೆದಾಗಲೇ ಬೆಳ್ತಂಗಡಿ ಸಾಕು ಮಾಡ್ತಾರೆ. ಮುಖ 2 ವರ್ಷ ಕಳೆದಾಗ ಪುತ್ತೂರು ಸಾಕು ಮಾಡ್ತಾರೆ. ಆ ಮುಖ ವರ್ಷ ಪುತ್ತೂರಕ್ಕೆ ಮುಖ ಕಳೆದಾಗ ಬಂಡವಾಳ ಸಾಕು ಮಾಡ್ತಾರೆ. ಬಂಡವಾಳ ಸಾಕು ಮಾಡ್ತಾ ಮುಖ 1 ವರ್ಷ ಕಳೆದಾಗ ಪುತ್ತೂರು ಸಾಕು ಮಾಡ್ತಾರೆ. ಅನ್ನ ಬೆಳ್ತ ಬಂಡವಾಳದ ಪೇಪರ್ ಅವು ದೊಡ್ಡಪ್ಪನ ಭಾರಿ ಬಣ್ಣ ತೋರಿಸಿದೆ ಅಂತ ಉಂಟಾನೆ. ಪುತ್ತೂರದ ಬೆಳ್ತಂಗಡಿದ ಸುಳ್ಯದ ಪೇಪರ್ ಏಕೆ ಯಶಸ್ವಿ ಆಡೋದಂದ್ರೆ ఇక్కడ ಮಾತ್ರ ಕಣ್ಣಲ್ಲಿ ಅನ್ನ ಪೇಪರ್ ಮಾತ್ರ ಇತ್ತು ಸರಿ ಯಾವ ಆ ಕಾಲ ಆಧಾರದ ಬೋರ್ಡು ಅವು ಮಾತ್ರ ಮಾಡ್ಬೋದು ಹಾಗೆ ಕೊಡದೆ ಈ ಪೇಪರ್ ಇದು ಈಗ ಕಂಪ್ಯೂಟರ್ ಮೂಲಕ ಆಗ್ಬೇಕ ಪೋಸ್ಟ್ ಹೊಂದಿರೋ ಪೇಪರ್ ಮಾತ್ರ ಕಂಪ್ಯೂಟರ್ ಮೂಲಕ ವ್ಯವಸ್ಥೆ ಬಂದಿದೆ. ದೇಶ ವಿದೇಶಗಳ ಮಾತ್ರ ಕ್ಲಿಯರ್ ಆಗ್ಬೇಕು ಮಾಡ್ತೀರಿ. 5 ಮುಖ ನಮ್ಮ ಚಲಚರಿತ್ರದ ಸುದ್ದಿ ಸ್ಟಾರ್ಟ್ ಆಗುದು, ಸುದ್ದಿ ಚಾನೆಲ್ ಸ್ಟಾರ್ಟ್ ಆಗುದು, ದೃಶ್ಯ ಮಾಧ್ಯಮ ಇಂಥ ಎಂಚು ಮಾತ್ರ ಸಾಧನೆ ಜನಕ್ಕೆ ಬಿಟ್ಟೋಡ ಅವ್ರ ಪೂರಾ ಸಾಧನೆ ಆವಿಷ್ಕಾರ ಮಾಡ್ತಿದ್ರು. ಇದು ಸುದ್ದಿ ಮಂದರು ಭಾರಿ ಎಲ್ಲ ಒಂದು ಸಂವಹನ ಮಾಧ್ಯಮ ಅದೇ ಸಂಸ್ಥೆ ಆಗಿ ಬೆಳೆದಿದ್ರು. ಅದಕ್ಕೆ ಡಾಕ್ಟರ್ ವಿಘ್ನೇಶ್ವರ ಅವರಿಗೆ ರಾಜ್ಯ ಮಟ್ಟದ ಸಮೇತ ಮೋರೆ ಹನುಮಂತರಾವ್ ಪ್ರಶಸ್ತಿ ಸಮೇತ 1 ವರ್ಷದ ಪ್ರತಿ ಸರ್ಕಾರ ಪೇಪರ್ ಮಕ್ಕಳ ಒಂದೇ ಒಂದು ಪಾತ್ರ ಮಾಡ್ತಾರ. ಆದ್ರೆ ಸುದ್ದಿ ಪೇಪರ್ ಒಂದು ಜಾಸ್ತಿ ಆದ್ಯತೆ ಬರುತ್ತಲ್ಲ ಅದು ಮಾಹಿತಿ ಕೇಂದ್ರ ಬಹಳ ಮುಖ್ಯ. ಏಳಿಗೆ ಒಂದು ವಾರೇ ಒಂದು ಬೇರೆ ಬಿಡುವಾಗ ಆ ಬೇರೆ ಹೋಗ ಬೇರೆ ಪೂರ್ಣ ಮಾಹಿತಿ ಉಳಿದಾಗ ಈಗ ಬೇರೆ ಸಾಧ್ಯ ಸಕ್ಸಸ್ ಆಗಿಲ್ಲ ಮತ್ತೆ ಭಾಗ್ಯದಲ್ಲಿ ರೂಪಾಯಿ ಕೊಟ್ಟು ಅಂಚ ಮಾಹಿತಿ ಕೇಂದ್ರ ಪ್ರತಿ ಗಿಡ ಆರಂಭ ಮಾಡ್ತಾರೆ. ಮೂಲ ಮಾಹಿತಿ ಕೇಂದ್ರ ಮತ್ತೆ ಪ್ರತಿಗಡೆ ಬಂದಾಗ ಮಾಹಿತಿ ಕೇಂದ್ರ ಬಾಧ್ಯರಾಗಲಿ ಮಾಹಿತಿ ಪ್ರಪಂಚದ ಬೇರೆ ಪ್ರತಿ ಗಿಡ ಸುದ್ದಿ ಮಾಹಿತಿ ಕೇಂದ್ರ ಆರಂಭ. ನಮ್ಮ ಏರಿಯಾ ಇದು ಕೃಷ್ಣ ಪೂಜಾರಿ ಮಾತಾಡ್ತಿಲ್ಲ ಅವ್ರು ಮಾಹಿತಿ ಕೇಂದ್ರ ಸದನದಲ್ಲಿ ಮಾಹಿತಿ ಕೇಂದ್ರ ಬರ್ತಾರೆ. ಪ್ರತಿ ಗ್ರಾಮ ಕೇಂದ್ರಗಳಿಗೆ ಮಾತ್ರ ನಮ್ಮ ಪ್ರತಿನಿಧಿ ಸ್ಟಾರ್ಟ್ ಮಾಡ್ತಾರೆ. ಇಂಚ ಮೂಲ ಯಾನಪುಣಗ ಮೂಲು ಪ್ರಶಾಂತ್ ಯಾನಪೂಲ್ ಸುಳ್ಳೆ ಬಂದಾಗ ವಸಂತ ಸಾಲಿ ಅಂದ್ರೆ ಮಂಡಲ ಪ್ರಧಾನ 89 ಬಂದಾಗ ಅವಾಗ ಪ್ರಧಾನ ಚಂದನ ಪಡೆಯುವಾಗ ಉಪಪ್ರಧಾನ ಆಯ್ತು. ಅಪ್ಪ ಪ್ರಶಾಂತ್ ಪಳಂಜದಿಂದ PDO ಆಗಿರ್ತಾ 6 ಕ್ಲರ್ಕ್ ಆಗಿದ್ದೆ. 6 ಅವಾಗ ಪಳಂಜದ ಗೌರವದಿಂದ ಪ್ರಶಾಂತ್ ಇದ್ದಾರೆ. ಇಂಚ ಪ್ರತಿ ಸಂದರ್ಭಗಳು ಜನಕ್ಕೆಲ್ಲ ಒಟ್ಟಿಗೆ ಸೇರಿದು ದಾದ ಮಾತ ಸಮಾನ ಬೇರೆ ಮಾಡ್ಕೊಳ್ಳಿ. ಇದು ಬೇರೆ ಒಂದು ಸಮುದಾಯ ಪತ್ರಿಕೆ ಒಂದು ಏನು ಇಲ್ಲ ಒಂದು ಏನು ಪುತ್ರನ ಗೊತ್ತಾಗೋದು, ಏನು ತೀರ್ಮಾನ ಗೊತ್ತಾಗೋದು, ಏನು ಮದುವೆ ಗೊತ್ತಾಗೋದು, ಒಂದು ಆಕ್ಸಿಡೆಂಟ್ ಅನ್ನ ಗೊತ್ತಾಗೋದು, ಏನು ಪಾಪ ಅನ್ನ ಗೊತ್ತಾಗೋದು. ಇಂಚಿನ ಒಂದು ಕಮ್ಯುನಿಕೇಶನ್ ಮಾರ್ಗದರ್ಶನ ತೀರಿ ನಂಚಿನ ಒಂದು ಪತ್ರಿಕೆ ಅದನ್ನ ಬೋಲಪೋಯಿನ ಅದ್ರ ಪತ್ರಿಕೆ ನಂಚಿನ ಮಾಡ್ತೀರಿ. ಚಾನಲ್ ಅವೇ ನಮ್ಗೆ ಎಪಿಸೋಡ್ ಸುದ್ದಿ ಆನ್ಲೈನ್ ನ್ಯೂಸ್ ಅವೇ ನಮ್ಗೆ ಎಪಿಸೋಡ್ ಇಡೀ ಪ್ರತಿ ಒಳಗೆ ಹೆಚ್ಚಿನ ಮೂಲ ಅಂತ ಗೊತ್ತಾಗುತ್ತೆ. ಗೊತ್ತಾಗಲಿಕ್ಕೆ ಮೂಲ ಆ ಕಡೆ ಇದಾದ ಕೂಡ ಏನೋ ತೀರ್ಮಾನ ಗೊತ್ತಾಗ್ಕೊಂಡು ಏತೋ ಸಹಿತ ತೀರ್ಮಾನ ಸುದ್ದಿ ಆನ್ಲೈನ್ ಮತ್ತೆ ಕೂಡಲೇ ಅದು ಇರ್ಬೋದಾಗಿತ್ತು ನಾವು ಬಿದ್ದಾಡ್ತಾರೆ ಅವ್ರು ಕೂಡ ಅಂತ ಬಿದ್ದಾಡಬೇಡ ಇಂಚಿನ ಬೇರೆ ಮತ್ತೊಂದು ಪುನಾಗ 2000ನೇ ಇಸ್ವಿಯಲ್ಲಿ ಒಂದು ಶುರು ಮಾಡ್ತಾರೆ. ಇಡೀ ಒಂದು ಮಾಹಿತಿ ಸಂಪೂರ್ಣ ಗ್ರಾಮದ 7 ಮಾತ ಗ್ರಾಮಗಳೇ ವಾವ ಬೇರೆ ಮಾಡ್ಕೊಂಡ್ಲೇ ಅವು ಬಜ್ಜೆ ದೆಪ್ಪನೊಕ್ಕಲಾದಿಪ್ಪು ಮಡದಿ ಪುಟ್ಟನೊಕ್ಕಲಾದಿಪ್ಪು ನೀರು ಮುರುಕನೊಕ್ಕಲಾದಿಪ್ಪು ನಾಟಿ ನೀತಿನೊಕ್ಕಲಾದಿಪ್ಪು ಉಜ್ಜಿ ಭಕ್ತನೊಕ್ಕಲಾದಿಪ್ಪು ಎಂಚಿನ ಬೇರೆ ಮಾಡ್ಕೊಂಡ್ಲ ಪೂರ ಮಾಹಿತಿ ನಮ್ಮ ಗಾಂಧಿ ಗ್ರಾಮ ಕೇಂದ್ರ ಬೋರ್ಡ್ ಒಂದು ಮಾಹಿತಿ ಕೇಂದ್ರದ ಮಾಹಿತಿ ಪುಸ್ತಕದ ವ್ಯವಸ್ಥೆ ಮಾಡ್ತಾರೆ. ಅವು ಬೆಟ್ಟದ ತಾಲೂಕು ಮಾಹಿತಿ ಪುಸ್ತಕ ಮಾಡ್ತೀವಿ ಆ ಮಾಹಿತಿ ಸಂಗ್ರಹ ಮಾಡ್ತಾರೆ. ಸುಳ್ಳು ತಾಲೂಕು 2001ನೇ ಇಸ್ವಿಯಲ್ಲಿ 70 ಪುಸ್ತಕ ಮಾಡ್ತಾರೆ. ಇತ್ತೆ ಅವೇ ಒಂದು ಅಪ್ಡೇಟ್ ಮಾಡ್ಬೋದು. ಎಂಚ ಅಪ್ಡೇಟ್ ಮಾಡ್ಬೋಣ ಒಂದು ಪೂರ್ಣ ಮಾಹಿತಿ ಬುಕ್ಕ ನಮ್ಮ ಊರು ಪಂಚಿನ ವಿಶೇಷಗಳಾದದ್ದು ಅವು ನಮ್ಗೆ ಗೊತ್ತಾಗ ಹೊರಗೆ ಗೊತ್ತಾಗ ಆಯ್ಕೆ ಮಾಡೋದಕ್ಕೆ
ತುಂಬದ ಮಾಹಿತಿ ಕೇಂದ್ರದ ಮೇಲೆ ಇತ್ತ ಅರಿವು ಕೇಂದ್ರ ಅನ್ನುವಂಥ ಮೂಲಕ ಅದರೊಟ್ಟಿಗೆ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು ಅರಿವು ಕೃಷಿ ಕೇಂದ್ರ ಅನ್ನೋದು ಇಂಚೆ ಪ್ರತ್ಯೇಕ 5 ಜನ ಸ್ಟಾಫ್ಗಳು ಆಫೀಸ್ ಒಂದು ಐದು ಆಸ್ತಿ ಖರ್ಚುಗಳು ಅದನ್ನು ಪೂರಾ ಭರಿಸೋದು ಈ ನಮ್ಮ ಬೇರೆ ಇಂಥ ಈ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಇಚ್ಛ ಇದು ಶೇಖ ಹೊಂದ ನಮ್ಮ ಊರು ನಮ್ಗೆ ಹೆಮ್ಮೆ ಅಂತ ಅವನಾಗ ನಮ್ಮ ಊರು ಹೆಚ್ಚಿನ ಮಾತು ಉಂಟು ತಿರುವುದು ಹೆಚ್ಚಿನ ಮಾತು ಹೆಚ್ಚಿಗೆ ಮಾಡೋದು ಹೆಚ್ಚಿನ ಮಾತು ಆವೃತ್ತಿ ಮಟ್ಟಿ ಮಾಡೋದು ನಮ್ಮ ಊರಿಗೆ ಹೆಚ್ಚಿನ ಮಾತು ಹುಡುಗಿದ್ದು ಮಾತ್ರ ಗೊತ್ತು ಜೀವನ ಗೊತ್ತಿದೆ ಜಯಶಕ್ತಿ 6 ವಾರ್ಡು ಇದು 6 ಗ್ರಾಮ 6 ವಾರ್ಡು 25 4 ಇಲ್ಲಿಂದ ಏರಿಯಾ ವಾರ್ಡು ಇವತ್ತು 4 ಮುಂದೆ 4 ಆ 4 ಇಲ್ಲದ ನಮ್ಮ ಮಾಹಿತಿನ ಆಗ ఇప్పుడు సాధారణ ఇప్పుడు ఆంగ నిలం చతురుప్పుడు అవరే ಒಂದು ಬರದಿನ ವ್ಯವಸ್ಥೆಯನ್ನು ಭಾರತದಲ್ಲಿ ಇಂಚ ಪ್ರತಿಯೊಂದು ಜಿಲ್ಲೆ ಹಾಳಗಟ್ಟೆ ಮಕ್ಕಳು ಪರಿಹಾರ పెద్ద నడులు పేరు కూడా నెయ్యి కూడా అన్ని వంటి కూడా గొప్పది కూడా ఇంత మాత్రం మాయకు పెడతారు వాళ్ళు కూడా జరగలేదు అనుకున్నారు పూజ కనుక పెద్దది ఏమంటుంది మా మాట్లాడిన వేళ ఓ ನಮ್ಮ ಇಲ್ಲ ಹೇಳ್ತಾರೆ ಭಾಗವತ ಏನು 24 ನಮ್ಮ ಸುತ್ತ ಹೇಳ್ತಾರೆ ನಾನು ಮಾತು వచ్చి ಬಣ್ಣ ಗೊತ್ತಾಗ 24 ನಾನು ಇಂಚಿನ ಮಾತು ಮಾಹಿತಿ ರಿಲೇಟಿವ್ ಕೊಡುವ ಉದ್ದೇಶ ಮಾಡೋದು ಈ ಮಾಹಿತಿ ಅರಿವು ಕೇಂದ್ರ ಅತಿ ಮಾತು ನಮ್ಮ ಹೆಮ್ಮೆ ನಮ್ಮ ಊರು ಮಾತು ಉಳ್ಳಿ ನಮ್ಮ ಹೆಮ್ಮೆ ನಮ್ಮ ಊರ ಪಂಚಾಯತ್ ನಮ್ಮ ಹೆಮ್ಮೆ ನಮ್ಮ ಶಾಲೆ ನಮ್ಮ ದೈವಸ್ಥಾನ ಬೇತ ಆರಾಧನೆ ಇತ್ತು ನಾವು ಪೂರ ನಮ್ಮದ ಮಾಹಿತಿ ರಿಲೇಟಿವ್ ಇರ್ತಿಲ್ಲ ಮುರ್ಬದ ಸಂಭಾವನೆ ಮೂಲ ನನ್ನ ಫ್ರೆಂಡ್ ಇರ್ತಾರೆ ಅನಿಲ್ ಭಟ್ಟ ತೀರು ಆರ ಮೆಗ್ಗಿ ವಿನೋದ ಪಂಚಾಯತ್ ಅಂತ ಸಿನಿಮಾ ಡೈರೆಕ್ಟರ್ ಮತ್ತೆ ನಮ್ಮ ಊರು ಬಂದು ಹೆಣ್ಣಂತ ವಿನೋದ ಪಂಚಾಯತ್ ಆರ ಅನಿಲ್ ಬಾರ ಫ್ರೆಂಡ್ ಇರ್ತೇನೆ ನಾನು ಆದ್ರೆ ಉಜಿರೆಡ್ ಅಂಗಡಿ ಮಾಡ್ತಿರ್ತೇನೆ ಅನಿಲ್ ಬಳಂಜ ನಿಂತ ಬೊಕ್ಕಡಿ ಕೃಷಿಕಾರ ಅನಿಲ್ ಬಳಂಜ ಅದ ಅದು ನಮ್ಮ ಬಾರಿ ಈ ಗ್ರಾಮದ ಹೆಮ್ಮೆ ಇಂಚಿನ ಮಾತ ವಿಚಾರಗಳ ಮೂಲ ಇಂಚ ಮಾತ ಸಂಭಾವನೆ ಉಂಟು ಆ ಊರ ಒಳ್ಳೆಯ ಕಡ್ತಿತ್ತು ನೆಂಚ ಇದು ಮೂಲ ನಮ್ಮ ಪ್ರದರ್ಶನ ಮಾಡುವಾಗ ಮಾತ ನಮ್ಮಂಗ ಸಾರ್ವಜನಿಕ ಜಾಗೃತ ಪಂಚಾಯತ್ ಸೊಸೈಟಿದ ಶಾರದಾ ದೇವಸ್ಥಾನದ ಊರ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಈ ಊರು ಏರು ಮಾತ ತಾಲೂಕು ಈ ಊರದ ಪ್ರತಿ ಇಲ್ಲದ ಒಂದೆರಡು ಹುಡುಗರ ಮಕ್ಕಳು ಅದರ ಮುಂಜಾನೆ ಮಕ್ಕಳು ಮಕ್ಕಳಾದವು ತಾಲೂಕು ಬಿದ್ದೇವೆ ಇಂದ ಪೂರ ಮಾಹಿತಿ ಬಿಡ್ತಿದ್ದ ಎಲ್ಲದ ನಮ್ಮ ಶಾರದದ ಬಗ್ಗೆ ಅವಶ್ಯಕತೆ ಉಂಟು ಅದನ್ನ ನಾವು ಭಾಗವತ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಏರು ಮಾತು ಕುಡಿಯುವುದರಲ್ಲಿ ಬಿಡುತ್ತಿಲ್ಲ ಏರು ಮಾತು ಉಲ್ಲೇಖ ಮಾಹಿತಿ ಪೂರ ಹೋಗಿ ಬಿಡುತ್ತಿಲ್ಲ ರಾಜಕೀಯದಲ್ಲಿ ಸಾಧಾರಣ ಮಾಹಿತಿ ಆದ್ರೆ ಓಟುಗಾರ ಕೆಲಸ ಮಾಡ್ತಾರೆ ನಮ್ಮ ಈಚಿನ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ದಾನ ನಿಂತಿಲ್ಲ ಬೇಡಿಕೆ ಏರ್ಸಾರ ಬಿತ್ತಿಲ್ಲ ಅದನ್ನು ಮಾತು ಏನು ಕೇಳೋಣ ಹಚ್ಚಿರಪಲ್ಲಿ ರಗಡಕ್ಕೆ ಅಂತ ಪಂಪೊಂದು ಭಾವನೆ ಬರೋಣ ಅಂತ ನಾವು ಅವಶ್ಯಕತೆ ಬೇಡಿಕೆ ಈಡೇರಿಸಿದ್ರೆ ಅಂತ ಮಾಡಬಹುದು ಅದಕ್ಕೆ ಊರಲ್ಲಿ ಸುಳ್ಳು ತಾಲೂಕು ಜಾಸೂರು ಗ್ರಾಮನ ಆಯ್ಕೆ ಮಾಡ್ತಾರೆ ನಮ್ಮ ಊರು ನಮ್ಮ ಹೆಣ್ಣು ಕಾರ್ಯಕ್ರಮ ಇದಕ್ಕೆ ಕೋಡೆ 5 ಸಭೆಗಳಲ್ಲಿ ಶನಿವಾರ ಜಾಸೂರು 3 ಪುತ್ತೂರು ತಾಲೂಕು ಇருந்து ಬೆಟ್ಟಂಪಾಡಿ ಗ್ರಾಮನ ಆಯ್ಕೆ ಮಾಡ್ತಾರೆ ಅವರು ಕೋಡೆ ಸಭೆ ನಡೆತಾರೆ ಸಭೆ ನಡೆದು ಇಡೀ ಗ್ರಾಮದ ತಿರುಗದೆ ಮಾತ್ರ ನಮ್ಮ ಮಾಹಿತಿ ಸಾಧ್ಯ ಆಗುವುದು ಕಡಿಮೆ ಮಾಡ್ತೇವೆ ಈ ರೀತಿ ಬೆಳ್ತಂತ ತಾಲೂಕು ಪಣಜಾಡಬಹುದು ಇತ್ತ 3 ಪಂಚಾಯತ್ ಮೆಂಬರ್ ನಮ್ಮ ಸ್ವಚ್ಛತಾ ಸಿಬ್ಬಂದಿ ನಕುಳ್ಳಿ ಸಂಜೀವನಿ ನಕುಳ್ಳಿ ನಿಖಲ ಗ್ರಾಮ ಪಂಚಾಯತ್ ಭಾಗದಲ್ಲಿ ಮಾತನ್ನ ಗಣ್ಯರು ಹಾಕುಳ್ಳಿ ನಿಖಲ ಒಂಜಿ ಹೆಚ್ಚಿನದಕ್ಕೆ ಸಹಕಾರ ಕೊಡಲಿದ್ದು ಬಂದ ನಿಖಲ ಸುತ್ತಮುತ್ತ ಇಪ್ಪು ಇಲ್ಲದ ಇದು ಆಶಾ ಕಾರ್ಯಕರ್ತರ ಬಗ್ಗೆ ಬರ್ತೀರಾ ಅಧ್ಯಯನ ಅದು ಗೊತ್ತಿಲ್ಲ ಆಯ್ಕೆ ಕಾರ್ಯಕರ್ತರ ನಾವೆಲ್ಲ ಸೇರೋದು ಇಂಥ ಪ್ರತಿ ಇಲ್ಲದೇ ಭೂಮಾಂಚನ ಸಂಜೀವನಿ ಸಹಕಾರ ಕೊಡ್ತಾರೆ ಸ್ವಯಂ ಸಂಘದ ಮೂಲಕ ಕ್ರೀಸಟಿನ ಪಿಲ್ಲರು ಪಶುಸಟಿನ ಪಿಲ್ಲರು ಸ್ವಚ್ಛತಾ ಪಿಲ್ಲರು ಮಾತನಾಡದ ಈ ಸಾರ್ವಜನಿಕ ಸಂಪರ್ಕ ತುಳ್ಳರು ನಿಖಿಲ ಪಂಚಾಯತ್ ಮೆಂಬರ್ ಪಿಲ್ಲರು ನಿಖಿಲ ಪೂರ ಏರಿಯರು ಮಾತ್ರ ವಾವ ಉದ್ಯೋಗಿಲ್ಲರು ವಾವ ಬೇರೆ ಹೆಚ್ಚಿನ ಉದ್ಯೋಗ ಉಳ್ಳರು ಇಲ್ಲದೆ ದಾನ ಟ್ಯಾಪ್ ಮಾತಾಡಲಿರ ಅಗಲೇ ದಾನ ಮಾರ್ಕೆಟಿಂಗ್ ಹೆಲ್ಪ್ ಕೊಡ ಹೆಚ್ಚಿನ ಮಾತ್ರ ಸಮಸ್ಯೆ ವಿವರನ್ನು ಮಾಹಿತಿ ಮಾಡಿ ಸಂಗ್ರಹ ಮಾಡ್ತಾರೆ ಉದ್ಯೋಗಿಗಳು ಹೆಲ್ಪ್ ಮಾಡ್ತಾರ ನಿಖಲ ಗ್ರಾಮ ಊರಿಗೆ ನಿಖಲ ಹೆಲ್ಪ್ ಮಾಡ್ತಿಲ್ಲಕ ಆಗ್ಬೋದು ಅಂಚಿನ ಒಂದು ವ್ಯವಸ್ಥೆ ಮೂರು ಅವರು ಅದರೊಟ್ಟಿಗೆ ಈ ಗ್ರಾಮದ ಹೆಚ್ಚಿನವಾದ ಬೋರ್ಡ್ ಉತ್ಪನ್ನ ಬಗ್ಗೆ ಪಟ್ಟಿ ನಿಖಲು ಮಾಡ್ಕೊಳ್ಳಿ ಇದು ಮುರಳಿ 30 ಸಬ್ಜೆಕ್ಟ್ ದಾಖಲೆ ಮಾತಿದ್ದಾರೆ ಈಗ ನಮ್ಮ ಊರನ್ನು ನಮ್ಮ ಹೆಮ್ಮೆ ನಮಗೆ ಹೆಚ್ಚಾದ ಜೋಗುಲು ನಮ್ಮ ಶಾಲೆದ ನಮ್ಮ ಇಲ್ಲದ ಜೋಗುಲು ಬೇರೆ ಬೇರೆ ಹೋಗಿ ನಮ್ಮ ಊರು ಮತ್ತು ಇಂತೋಡು ಅಂತ 3 ದಾದ ಮಾತು ಬೋರ್ಡ್ ಇದು ಒಂದು ಕಲ್ಪನೆ 3 ದಾಯ ಮತ್ತು ಊರು ಉಂಟುಜೇರಿ ದಾದ ಎತ್ತಿನಡ್ಡಿ ಅನ್ನೋಂಥ ಬಗ್ಗೆ ಊರಿನ ಬಂಡೆ ಅವೆಲ್ಲ ಊರದ ಮಾತ್ರ ಸೇರಿ ನಿಂಚ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅದರೊಟ್ಟಿಗೆ ಈ ನಮ್ಮ
ಸೋಲಾರದ ಮೂಲಕ ಆಗಲಿ ಹೆಚ್ಚಿನ ಈ ನೀರು ಮಳೆಗೊಳ್ಳುವ ಮೂಲಕ ಆಗಲಿ ಹೆಚ್ಚಾದ ಗ್ರಾಮೀಣ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಕುರಿತು ಚರ್ಚೆ ಮಾಡ್ಕೊಳ್ಳಿ ಪಂಚಾಯತ್ ಮೂಲಕ ಮಾತು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ನಮ್ಮ ಊರು నాకు ಭಾರಿ ಹೆಮ್ಮೆದ ಊಟ ಆದಾಗ ನಮ್ಮಲ್ಲಿ ಹೆಚ್ಚಿನ ಮಾತಾಡಿದ್ರೆ ಬೋರ್ಡ್ ಮಾಡ್ಕೊಂಡು ನಮ್ಮ ಪಟ್ಟಿ ಮಾಡ್ಕೊಂಡು ಇಡೀ ಸೇರ ಪ್ರಾರ್ಥನೆ ಮಾಡ್ಬೋದು ಅದನ್ನು ಮಲ್ಪಂಚಿನ ಒಂದು ಯೋಜನೆ ನಮ್ಮ ಶಾಲೆ ಮಂಚಿನ ಒಂದು ಕಾರ್ಯಕ್ರಮ ಅಂತಂದ್ರೆ ಪತ್ತಿನ ಮಾತರಿಗ ಎನ್ನ ಸೊಲ್ಮೂಲ ಅಂತ ಒಂದು ಈ ಅವಕಾಶ ಕೂಡ ನಾನು ಸುಳ್ಳು ಮೊಟ್ಟ ಮತ್ತೆ ಎಂಗೆ ರೆಂಟು ಬೇರೆ ಒಂಜಿ ಬೆಳ್ತನಾಡಿದ ಕೆಲವು ಜನ ಎಂಗೆ ಪರಿಚಯದಾಗಲಿ ಹೊಸ ಸಾಲ ನಡೆದು ಗೊತ್ತಿರ ಕೆಲವು ಜನ ಮಾತ್ರ ಇಂಗ್ಲೀಷ್ ಪರಿಚಯದಾಗಲಿ ನನ್ನ ಸಂಬಂಧ ಆಗಲಿ ಅದರೊಟ್ಟಿಗೆ ಈ ಧರ್ಮಸ್ಥಳ ಕೊಂಚ ಕಾರ್ಯಕ್ರಮ ಐತೆ ಆ ಕಾರ್ಯಕ್ರಮ ಒಬ್ಬನ ಬೇಡ ಇನ್ನು ಪಂಚಾಯತ್ ಅಧ್ಯಕ್ಷರು ಶೋಭಾ ಇಡೀ ಪಂಚಾಯತ್ ನಿಮ್ಮೊಂದು ನಮ್ಮ ಜಗತ್ತು ಇಡೀ ಗ್ರಾಮ ನಮ್ಮ ಹೆಣ್ಣು ಹಾಕಲು ಕಾವಲು ಪೂರ್ಣವಾದ ಮಾಹಿತಿ ಮೂಲಕ ಸಂಗ್ರಹ ಅದು ಒಂದು ಕಾಲ ಉದ್ಯೋಗ ಮಾತಲ್ಲ ಅದು ಒಂದು ಕಾಲದಲ್ಲಿ ಪಂಚಾಯತ್ ಮಾಡಿ ಪ್ರತಿ ಮಾಹಿತಿ ಮಾಡಿ ಅಂತರ ಒಂದು ಕಾರ್ಯಕ್ರಮ ಪಂಚಾಯತ್ ಮೂಲಕ ನೀವು ಮಾಡ್ಕೊಂಡು ಮಾಡೋದಕ್ಕೆ ಏನಂದ್ರು ಈ ಭಾಷಾ ಪಾತ್ರ ಅವಕಾಶ ಕೇಳಿ ನನಗೆ ಮಾತಾಡಲು ಸಂಬಂಧ ಮಾತಾಡೋದು.